ವೀಕ್ಷಕರೇ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪುತ್ತೂರು. ನಾನು ಗಣೇಶ್ ಎನ್ ಕಲ್ಲಾರ್ಪೆ. ಶ್ರೀರಾಮಚಂದ್ರನ ಹುಟ್ಟೂರು ಅಯೋಧ್ಯೆ. ಅಂತಹ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಭವ್ಯವಾದಂತಹ ಮಂದಿರ ನಿರ್ಮಾಣ ಆಗ್ತಾ ಇದೆ. ಆ ಮಂದಿರದ ಉದ್ಘಾಟನೆಗೆ ದಿನಗಣನೆ ಈಗಾಗಲೇ ಆರಂಭ ಆಗಿದೆ. ಇಂತಹ ಹೊತ್ತಿನಲ್ಲಿ ಶ್ರೀರಾಮನ ಚರಿತ್ರೆ, ರಾಮಾಯಣದ ವೈಭವ, ಅಯೋಧ್ಯೆಯ ಹೋರಾಟ, ಈ ಎಲ್ಲ ವಿಚಾರಗಳನ್ನು ಮತ್ತೊಮ್ಮೆ ಮನನ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಹಲವು ಕಡೆಗಳಲ್ಲಿ ನಡೀತಾ ಇದೆ. ಇವತ್ತು ನ್ಯೂಸ್ ಪುತ್ತೂರು ಕೂಡ ಅಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದೆ. 1990 ಹಾಗೂ 1992 ಈ ಎರಡು ಹೊತ್ತಿನಲ್ಲಿ ಅಯೋಧ್ಯೆಯ ಕರಸೇವೆಯಲ್ಲಿ ಭಾಗವಹಿಸಿರುವಂಥವರು ಪುತ್ತೂರಿನ ಚಂದ್ರಶೇಖರ ರಾವ್ ಬಪ್ಪಳಿಗೆಯವರು. ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅಯೋಧ್ಯೆಯಲ್ಲಿ ತಾವು ಕಂಡಿರುವಂತಹ ಅನುಭವಗಳನ್ನು, ಅಲ್ಲಿ ಮಾಡಿರುವಂತಹ ಕೆಲಸಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಸರ್, ತಮಗೆ ಪ್ರೀತಿಯ ಸ್ವಾಗತ. ಸರಿಸುಮಾರು 33 ವರ್ಷಗಳ ಹಿಂದೆ, ಅಂದರೆ 1990 ಹೊತ್ತಿಗೆ ನೀವು ಅಯೋಧ್ಯೆಗೆ ತೆರಳಿ ಅಲ್ಲಿಯ ಕರಸೇವೆಯಲ್ಲಿ ಪಾಲ್ಗೊಂಡಿದ್ರಿ. ಈ ಅವಕಾಶ ನಿಮಗೆ ಹೇಗೆ ಸಿಕ್ತು? ಆಗ ನೀವು BJPಯಲ್ಲಿ ಯಾವುದಾದ್ರೂ ಹುದ್ದೆಗಳಲ್ಲಿದ್ದರಾ, ಇಲ್ಲ ಕಾರ್ಯಕರ್ತರಾಗಿದ್ದರಾ? ಹಾಗಿದ್ದು ಕೂಡ ಈ ಅವಕಾಶವನ್ನು ಹೇಗೆ ಪಡ್ಕೊಂಡ್ರಿ? 1990ಕ್ಕೆ ಮೊದಲೇ ಈ ದೇಶದಲ್ಲಿ ರಾಮ ಜನ್ಮಭೂಮಿಯ ಹೋರಾಟದ ಬಗ್ಗೆ ಕಾವುಗಳು ಹೆಚ್ಚಾಗಿತ್ತು. ಯಾಕಂದರೆ ರಾಮನ ಇಟ್ಟಿಗೆ ಕೊಂಡೋಗುವಂಥ ಕಾರ್ಯಕ್ರಮ 1989ರಲ್ಲೇ ಪ್ರಾರಂಭ ಆಗಿತ್ತು. ನಾವು ಮನೆ ಮನೆಗೆ ಇಟ್ಟಿಗೆಗಳನ್ನು ಕೊಂಡೋಗಿ ಪೂಜೆ ಮಾಡಿ ಅದನ್ನು ಅಯೋಧ್ಯೆ ಕಳಿಸುವಂಥ ಒಂದು ಕಾರ್ಯ ನಡೀತಾ ಇತ್ತು. ಆ ಕಾರ್ಯದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಕರೆ ಕೊಟ್ಟಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಅದಕ್ಕೆ ಮತ್ತೆ ನೀವೆಲ್ಲರೂ ಸೇರಿಕೊಳ್ಬೇಕು ಅಂತ ಸೂಚನೆ ಬಂದಾಗ ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೆವು. ಅದೇ ರೀತಿ 1990ಕ್ಕೆ ಅಲ್ಲಿ ಅಯೋಧ್ಯೆಯಲ್ಲಿ ಕರಸೇವೆ ಮಾಡಬೇಕು ಅಂತ ಹೇಳುವಂಥ ಒಂದು ಸಂದರ್ಭ ಬಂದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ನ ಮುಖಾಂತರ ಕರೆ ಕೊಟ್ಟಿದ್ದರು. ಆಗ ನ್ಯಾಚುರಲ್ ಆಗಿ ನಾವು BJPಯಲ್ಲಿ ಕೆಲಸ ಮಾಡ್ತಾಯಿದ್ದೆ. BJPಯಲ್ಲಿ ಆವಾಗ ಯುವ ಮೋರ್ಚಾದ ಜವಾಬ್ದಾರಿಯಲ್ಲಿದ್ದೆ. ನಾನು ಯುವ ಮೋರ್ಚಾದ ನಗರ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಆ ಹೊತ್ತಿನಲ್ಲಿ ಅಯೋಧ್ಯೆಗೆ ನಾವೆಲ್ಲರೂ ಹೋಗಬೇಕು ಅಂತ ಹೇಳುವಂಥ ಒಂದು ಕರೆ ಕೊಟ್ಟಾಗ ವಿಶ್ವ ಹಿಂದೂ ಪರಿಷತ್ತು ನಾವು ಸ್ಪಾಂಟೇನಿಯಸ್ ಆಗಿ ನಾವು ಸ್ವಂತ ಒಂದು ಇಚ್ಛೆಯಿಂದಲೇ ನಾವು ಹೊರಟಿದ್ದೆವು. ಆದರೆ ತುಂಬ ಕಡೆಯಲ್ಲಿ ಅದರಲ್ಲಿ ಮನೆಯಿಂದ ಹೋಗಲಿಕ್ಕೆಲ್ಲ ಬಿಡದಂಥ ಕೆಲವು ಪ್ರಸಂಗಗಳು ನಡೆದಿದ್ದವು. ಯಾಕಂದರೆ ಅಲ್ಲಿ ರಾಮ ವಿರೋಧಿ ಸರ್ಕಾರ ಅಯೋಧ್ಯೆಯಲ್ಲಿದ್ದ ಕಾರಣ ಅಲ್ಲಿ ಹೋದರೆ ವಾಪಸ್ ಬರಲಿಕ್ಕೆ ಕಷ್ಟ ಇದೆ, ಆ ರೀತಿಯ ಒಂದು ಭಯದ ವಾತಾವರಣ ಇಡೀ ದೇಶದಲ್ಲಿತ್ತು. ಹಾಗಾಗಿ ಅಲ್ಲಿ ಹೋಗಲಿಕ್ಕೆ ಎಲ್ಲರೂ ಭಯಪಟ್ಟಂಥ ಸಂದರ್ಭದಲ್ಲಿ ನಾವು ಇಲ್ಲಿಂದ ಹೊರಡಬೇಕು ಅಂತ ಒಂದು ಕರೆ ಮೇರೆಗೆ, ಯಾವ ಒಂದು ಸೂಚನೆ ಅಂತ ಹೇಳ್ತೇವೆ ನಾವು RSSನಲ್ಲಿ, ಆ ಸಂಘದ ಸೂಚನೆ ಪ್ರಕಾರ ನಾವು ಇಲ್ಲಿಂದ ಹೊರಟಿದ್ದೇವೆ. ಓಕೆ, ಈಗ ನೀವು ಅಲ್ಲಿ ಹೋಗಬೇಕು ಅಂತ ಹೇಳಿದರೆ ಪ್ರಮುಖವಾಗಿ ನಾಯಕರುಗಳು ನಿಮ್ಮ ಬೆನ್ನ ಹಿಂದೆ ನಿಲ್ಲಬೇಕು, ನಿಮಗೆ ಪ್ರೇರಣೆ ಕೊಡಬೇಕು ಮತ್ತು ನಿಮಗೆ ಆ ಧೈರ್ಯವನ್ನು ತುಂಬುವಂಥ ಕೆಲಸ ಆಗಬೇಕು. ಅಂತಹ ನಾಯಕರುಗಳು ಯಾರೆಲ್ಲ ನಿಮಗೆ ಬೆಂಬಲ ಕೊಟ್ಟರು? ಆ ಹೊತ್ತಿನಲ್ಲಿ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ವಿಭಾಗದ ಕಾರ್ಯವಾಗಿದ್ದರೂ ಕಾಣ್ತದೆ, ನನಗೆ ಸರಿ ಜ್ಞಾಪಕ ಇಲ್ಲ. ಡಾಕ್ಟರ್ ಪ್ರಭಾಕರ್ ಭಟ್ರು ಇವತ್ತು ಕೂಡ ಅವರು ನಮ್ಮ ಮಾರ್ಗದರ್ಶಕರೇ. ಅವರು ಮತ್ತು SR ರಂಗಮೂರ್ತಿ ಅವರು ನಮ್ಮನ್ನು ಬಂದು ಕಾರ್ ಸೇವೆಗೆ ಹೋಗಬೇಕು ಅಂತೇಳಿ ನಮ್ಮನ್ನು ತಯಾರು ಮಾಡುವಂಥ ಕೆಲಸವನ್ನು ಅವರು ಮಾಡಿದರು. ಯಾವುದೇ ಸಂದರ್ಭದಲ್ಲಿ ಕೂಡ ಏನೇ ತೊಂದರೆ ಬಂದರೂ ಕೂಡ ಕಾರ್ ಸೇವೆಗೆ ಹೊರಟವರು ಎಲ್ಲಿಯೂ ನಿಲ್ಲಬಾರ್ದು, ನಾವು ಅಯೋಧ್ಯೆಯನ್ನು ತಲುಪಬೇಕು ಅಂತ ಹೇಳುವಂಥ ಅವರ ಪ್ರೇರಣೆ ನುಡಿಗಳು ನಮಗೆ ಆವಾಗ ಬಹಳಷ್ಟು ಅದನ್ನು ಸಹಾಯ ಮಾಡಿತ್ತು. ಯಾಕಂದರೆ ಆ ಸಂದರ್ಭದಲ್ಲಿ ಹೋಗಬೇಕು ಅಂತಾದರೆ 33 ವರ್ಷದ ಹಿಂದೆ ಇವತ್ತಿನಷ್ಟು ಯಾವುದೇ ಟೆಕ್ನಾಲಜಿ ಇರಲಿಲ್ಲ. ನಮಗೆ ಮೊಬೈಲ್ ಫೋನ್ಗಳ ಸಂಪರ್ಕ ಯಾವುದು ಇರಲಿಲ್ಲ, ಲ್ಯಾಂಡ್ಲೈನ್ಗಳು ಮಾತ್ರ ಇತ್ತು. ಆ ಸಂದರ್ಭದಲ್ಲಿ ಅವರು ನಮ್ಮನ್ನು ಬಂದು ರಾಮನ ಬಗ್ಗೆ ಮತ್ತು ರಾಮನ ಚರಿತ್ರೆ ಬಗ್ಗೆ ಅವರು ನಮಗೆ ತಗೊಳ್ತಿದ್ದಂಥ ಒಂದೊಂದು ಬೈಠಕ್, ಮತ್ತು ಅವರ ಪ್ರೇರಣೆಯಿಂದ ನಾವು ಕೂಡ ಕೆಲವು ಕಡೆ ಹೋಗಿ ಮೀಟಿಂಗ್ಗಳನ್ನು ಮಾಡಿ ನಮ್ಮ ಜೊತೆ ಇನ್ನೂ ಸಹ ಕೆಲವರು ಯುವಕರು ಬರಬೇಕು ಅಂತ ಹೇಳುವಂಥ ಕಾರ್ಯದಲ್ಲಿ ನಮಗೆ ಪ್ರೇರಣೆ ಕೊಟ್ಟದ್ದು ಆವತ್ತಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಡಾಕ್ಟರ್ ಪ್ರಭಾಕರ್ ಭಟ್ ಮತ್ತು SR ರಂಗಮೂರ್ತಿ ಅವರು. ಅದರ ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸ್ಥಳೀಯವಾದಂಥ ನಾಯಕರುಗಳು ಕೂಡ ನಮಗೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಈಗ ಇವತ್ತು ಅಯೋಧ್ಯೆ ಅಂತ ಹೇಳಿದರೆ ನಮಗೆಲ್ಲ ಒಂದು ಚಿತ್ರಣ ಸಿಗ್ತದೆ, ಯಾಕೆಂದರೆ ಮಾಧ್ಯಮಗಳಲ್ಲಿ ಸಾಕಷ್ಟು ವರದಿಗಳಾಗಿದೆ, ಅದರ ಬಗ್ಗೆ ಒಂದು ಚಿತ್ರಣವನ್ನು ಕೊಡುವಂಥ ಕೆಲಸಗಳು ಆಗಿದೆ. ಹಾಗಾಗಿ ಇವತ್ತಿನವರಿಗೆ ಅಯೋಧ್ಯೆ ಅಂತ ಹೇಳಿದರೆ ಇಂತಹ ಒಂದು ಚಿತ್ರಣ ಸಿಗ್ತದೆ ಇವತ್ತಿನ ಅಯೋಧ್ಯೆಯ ಬಗ್ಗೆ. ಆದರೆ 1990 ಹೊತ್ತಿಗೆ ಅಯೋಧ್ಯೆ ಹೇಗಿತ್ತು, ಆ ಅಯೋಧ್ಯೆಯಲ್ಲಿ ಆವತ್ತಿನ ಪರಿಸ್ಥಿತಿಗಳು ಹೇಗಿತ್ತು, ಸಾಮಾನ್ಯವಾಗಿ ನಮಗೆ ಅದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಬೇಕು ಅಂದರೆ ಒಂದೆರಡು ಫೋಟೋಗಳು ಸಿಗಬಹುದೋ ಏನೋ. ಹಾಗಾಗಿ ಅದರ ಬಗ್ಗೆ ನೀವು ಅಲ್ಲಿ ನೋಡಿರುವಂತಹ ವಿಚಾರಗಳು, ಏನೆಲ್ಲ ಆಗಿನ ಅಯೋಧ್ಯೆ ಹೇಗಿತ್ತು ಅನ್ನೋದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ಕೊಡೋದಿದ್ರೆ. ಹೇಳಬೇಕಂತಂದರೆ 1990ರಲ್ಲಿ ಪ್ರಥಮ ಕಾರ್ ಸೇವೆ ಆದಾಗ ನಮಗೆ ನೆನಪಿದೆ, ನನಗೆ ತಾರೀಕು ಕೂಡ 1990 ಅಕ್ಟೋಬರ್ 24ನೇ ತಾರೀಕಿಗೆ ಮಂಗಳೂರಿನಿಂದ ನಾವು ಹೊರಡಬೇಕು ಅಂತ ಹೇಳುವಂಥ ಸೂಚನೆ ಪ್ರಕಾರ ಪುತ್ತೂರು ಅಂದರೆ ಮಂಗಳೂರು ವಿಭಾಗದ ಪ್ರಥಮ ತಂಡ 143 ಜನರ ಒಂದು ತಂಡ, ಪ್ರಥಮ ತಂಡ. ಆ ತಂಡ ಮಂಗಳೂರಿಂದ ಹೊರಟಿರುವಂಥದ್ದು. ಮಂಗಳೂರಿಂದ ನಾವು 24ನೇ ತಾರೀಕಿಗೆ ಹೊರಟವರನ್ನು ಸಾಧಾರಣ ನಾವು
ಇಲ್ಲಿಂದ ಮಧ್ಯಪ್ರದೇಶ ದಾಟಿ ಉತ್ತರ ಪ್ರದೇಶದ ಬಾರ್ಡ್ರಿಗೆ ಮಾಣಿಕ್ಪುರ ಅಂತ ಒಂದು ಜಾಗ ಇದೆ. ಆ ಜಾಗಕ್ಕೆ ಬಂದಾಗ ನಮ್ಮನ್ನಲ್ಲಿ ಬಂಧಿಸುವಂಥ ಕೆಲಸ ಆಯಿತು. ಬಂಧಿಸಬೇಕಾದ್ರೆ ಅಲ್ಲಿ ಸ್ಥಳೀಯ ಉತ್ತರ ಪ್ರದೇಶದ ಪೊಲೀಸ್ನವರು, ಆವಾಗ ಮುಲಾಯಂ ಸಿಂಗ್ ಸರ್ಕಾರ ಇತ್ತು ಅಲ್ಲಿ, ಅವರು ಬಂದು ರೈಲ್ನಲ್ಲಿದ್ದವರನ್ನೆಲ್ಲ ಇಳಿಸ್ತಾ ಇದ್ರು. ಯಾರೆಲ್ಲ ಕಾರ್ ಸೇವೆಗೆ ಹೋಗ್ತಾ ಇದ್ದೀರಿ ಅವರೆಲ್ಲ ಇಳಿಬೇಕು ಅಂತ ಹೇಳುವಂಥ ಒಂದು ಸಂದರ್ಭ ನಿರ್ಮಾಣ ಆಗಿತ್ತು. ಇದು ಅಯೋಧ್ಯೆಯ ಪಕ್ಕದಲ್ಲಿದೆ. ಅಯೋಧ್ಯೆಯಿಂದ ಸ್ವಲ್ಪ ಇತ್ಲಾಗಿ ಅದು ಅದೊಂದು ಅಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಅಂತ ನನಗೆ ಕರೆಯಾಗಿ ಗೊತ್ತಿಲ್ಲ, ಅಂತ ಒಂದು 150-200 ಕಿಲೋಮೀಟರ್ ಇರ್ಬೋದು ಅಲ್ಲಿಗೆ. ಆ ಸಂದರ್ಭದಲ್ಲಿ ನಮ್ಮನ್ನು ಮಾಣಿಕ್ಪುರದಲ್ಲಿ ಅವರು 143 ಜನರನ್ನು ಟ್ರೈನಿಂದ ಇಳಿಸಿದರು. ಆ್ಯಕ್ಚುಲಿ ನಾವು ಅದನ್ನು ಎಲ್ಲರೂ ಇಳಿಯುವಂಥ ಸಂದರ್ಭ ಇರಲಿಲ್ಲ. ಯಾಕಂದರೆ ನಾವು ಆಗ ಯುವಕರಾಗಿದ್ದಂಥ ಕಾರಣದಿಂದಾಗಿ ಅವರು ಬಂದು ಪೊಲೀಸ್ನವರು ಕೇಳಿದಾಗ, ನೀವು ಎಲ್ಲಿಗೆ ಅಯೋಧ್ಯೆಗೆ ಕಾರ್ ಸೇವೆಗೆ ಹೊರಟಿದ್ದೀರ ಅಂತ ಕೇಳಿದಾಗ, ಇಲ್ಲ ನಾವು ಕಾರ್ ಸೇವೆಗೆ ಹೋಗ್ತಾ ಇಲ್ಲ, ನಾವು ಲಕ್ನೋಗೆ ಹೋಗ್ತಾ ಇದ್ದೇವೆ ಅಂತ ಹೇಳುವಂಥ ಸುಳ್ಳು ಹೇಳಿ ಟ್ರೈನಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಇತ್ತು ನಮಗೆ. ಆದರೆ ನಮ್ಮ ಎಲ್ಲ ತಂಡದವರನ್ನಲ್ಲಿ ಬಂಧನ ಮಾಡಿದರು. ಆ ತಂಡದಲ್ಲಿ ಬಂಧನ ಮಾಡಿದಾಗ ಇಲ್ಲಿ ಸೂಚನೆ ಇತ್ತು, ನಮ್ಮ ತಂಡವನ್ನು ಎಲ್ಲಿ ಬಂಧನ ಮಾಡ್ತಾರೋ ಆ ತಕ್ಷಣ ನಾವೆಲ್ಲರೂ ಅಲ್ಲಿ ಇಳ್ಕೊಳ್ಬೇಕು ಅಂತ ಹೇಳುವ ಸೂಚನೆ ಪ್ರಕಾರ ನಾವು ಮಾಣಿಕ್ಪುರದಲ್ಲಿ ಇಳ್ಕೊಂಡೆವು. ಮಾಣಿಕ್ಪುರದಲ್ಲಿ ಇಳ್ಕೊಂಡ್ರೆ ಅಲ್ಲಿ 143 ಜನರನ್ನು ನಮ್ಮನ್ನು ಬಸ್ನಲ್ಲಿ ತುಂಬಿ ಅಲ್ಲಿಂದ ಜಿಲ್ಲಾ ಕೇಂದ್ರ ಇದೆ ಮಹೋಬಾ ಅಂತ ಉತ್ತರ ಪ್ರದೇಶದಲ್ಲಿದೆ, ಆ ಉತ್ತರ ಪ್ರದೇಶ ಮಹೋಬಾ ಸೆಂಟ್ರಲ್ ಜೈಲಿಗೆ ನಮ್ಮನ್ನು ಕರ್ಕೊಂಡು ಹೋದರು. ಅಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ನಮ್ಮ ತಂಡದಲ್ಲಿದ್ದಂಥ 143 ಜನರಲ್ಲಿ ಒಂದು 7-8 ಜನರನ್ನು ಬೇರೆ ಬಸ್ಸು ಯಾವುದೋ ಬೇರೆ ಇದರಲ್ಲಿ ಹಾಕಿ ಅವರನ್ನು ಬೇರೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ನಾವಲ್ಲಿ ಜೈಲರ ಹತ್ರ ಮಾತನಾಡುವಾಗ ಹೇಳಿದೆವು, ನಮ್ಮ ಜೊತೆಗೆ ಬಂದ 143 ಜನರಲ್ಲಿ 8 ಜನ ಅಷ್ಟು ಇಲ್ಲ, ಸೊ ನಾವು ಜೈಲಿನೊಳಗೆ ಹೋಗ್ತಾ ಇಲ್ಲ ಅಂತೇಳಿ ಅಲ್ಲಿ ಪ್ರತಿಭಟನೆನ ಆವಾಗಲೂ 1990 ಮುಲಾಯಂ ಸರ್ಕಾರ ಇದ್ದಾಗ ಅಲ್ಲಿ ಪ್ರತಿಭಟನೆ ಮಾಡಿ ನಾವು ಜೈಲಿನ ಹೊರಗಡೆ ಕೂತೆವು. ಬೇರೆ ಬೇರೆ ಭಾಗದಿಂದ ಬಂದಂಥ ಕಾರ್ ಸೇವಕರನ್ನೆಲ್ಲ ತಗೊಂಡೋಗಿ ಜೈಲಿನಲ್ಲಿ ಹಾಕ್ತಾಯಿದ್ರು. ಆ ಜೈಲಿನಲ್ಲಿ ಹಾಕ್ತಾ ಇರಬೇಕಾದ್ರೆ ನಮ್ಮ ಹೋದವರು ಮತ್ತೆ ಅಲ್ಲಿ 8 ಜನರನ್ನು ಬರುವವರೆಗೆ ನಾವು ಹೋಗೋದಿಲ್ಲ ಅಂತ ಹೇಳಿದ ಕಾರಣ ನಮ್ಮನ್ನು ಅಲ್ಲಿ ಉಳಿಸಿಕೊಂಡ್ರು ಹೊರಗಡೆನೆ. ಅವರು ಬಂದ ಮೇಲೆ ಗೊತ್ತಾಯಿತು ನಮಗೆ, ಅವರನ್ನು ಮಾಣಿಕ್ಪುರದಿಂದ ಏನು ನಮ್ಮನ್ನು ಬಂಧನ ಮಾಡಿದರು, ಆ ಜಾಗದಿಂದ ಸಮೀರ್ಪುರ ಅಂತ ಒಂದು ಜಾಗ ಇದೆ, ಅಲ್ಲಿಂದೊಂದು 80-90 ಕಿಲೋಮೀಟ್ರ್ ದೂರ, ಅಲ್ಲಿಗೆ ಕೊಂಡೋಗಿದ್ರು. ಕೊಂಡೋಗ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆಗಳಿದ್ವು, ಏನು ಕೊಂಡೋದ್ರೆ ಅವರನ್ನು ಕಾಡಿನಲ್ಲಿ ಬಿಟ್ಟು ಬರ್ತಾರೆ, ಏನು ಮಾಡ್ತಾರೆ ಅಂತ ಹೇಳುವಂಥದ್ದು ಗೊತ್ತಿರಲಿಲ್ಲ. ಸೊ ನಾವೆಲ್ಲರೂ ಹೊರಗೆ ಇದ್ದೆವು. ರಾತ್ರಿ ಇಡೀ ಹೊರಗಡೆ ನಿಂತು ಬೆಳಿಗ್ಗೆ ಒಂದು 4 ಗಂಟೆ ಮುಂಜಾನೆ ಆಗಬೇಕಾದ್ರೆ ಅವರನ್ನು ಮತ್ತೆ ಆ ಜೈಲಿಗೆ ತಗೊಂಡು ಬಂದರು. ಆ ತಗೊಂಡು ಬರಬೇಕಾದ್ರೆ ಮಾಣಿಕ್ಪುರದಲ್ಲಿ ನಮಗೆ ಪೊಲೀಸ್ನವರೊಟ್ಟಿಗೆ ಸ್ವಲ್ಪ ಸಂಘರ್ಷ ಎಲ್ಲ ಆಗಿತ್ತು. ಸಂಘರ್ಷ ಆದಾಗ ಲಾಠಿ ಚಾರ್ಜ್ ಆಗಿತ್ತು, ಅಲ್ಲಿ ಒದೆಗಳನ್ನೆಲ್ಲ ತಿಂದು ಏಟನ್ನೆಲ್ಲ ತಿಂದು ನಾವು ಬಂದಿದ್ದೆವು. ಸೊ ಇವರು 8 ಜನ ಬಂದ ಮೇಲೆ ಮತ್ತೆ ನಮ್ಮನ್ನು ಜೈಲಿಗೆ ಹಾಕುವಂಥ ಒಂದು ಕ್ರಮ ನಡೀತು. ಹಾಗಾಗಿ ನಮ್ಮನ್ನು ಅಕ್ಟೋಬರ್, ನನ್ನ ಮಾಹಿತಿ ಪ್ರಕಾರ 26ನೇ ತಾರೀಕು 26 ಇರಬೇಕು, ಅಲ್ಲ 27ಕ್ಕೆ ಬೆಳಿಗ್ಗೆ ನಾವಲ್ಲಿ ಜೈಲಿನ ಒಳಗೆ ಹೋಗುವಂಥ ಕೆಲಸ ಆಯಿತು. ಹಾಗಾಗಿ ನಮ್ಮ 143 ಜನರ ತಂಡ ಆ ದಿನದ ಮಟ್ಟಿಗೆ ನಮಗೆ ಅಯೋಧ್ಯೆಯನ್ನು ಪ್ರವೇಶ ಮಾಡಲಿಕ್ಕೆ ಆಗಲಿಲ್ಲ, ನಮ್ಮನ್ನು ಬಂಧನ ಮಾಡಿ ಅಲ್ಲಿ ಜೈಲಿನಲ್ಲಿ ಇಟ್ಟಿದ್ರು. ಇದು 1990 ಘಟನೆ. 1992ರಲ್ಲಿ ಮತ್ತೊಮ್ಮೆ ನಿಮಗೆ ಅವಕಾಶ ಸಿಕ್ಕಿತು ಅಯೋಧ್ಯೆಗೆ ಹೋಗುವಂಥ ಅವಕಾಶ. ಪ್ರಥಮ ಬಾರಿಗಿದ್ದಂತಹ ಅಂದರೆ 1990ರಲ್ಲಿ ನೀವು ಅನುಭವಿಸಿದಂತಹ ಅನುಭವ 1992ರಲ್ಲಿ ಮತ್ತೆ ರಿಪೀಟ್ ಆಯಿತಾ ಅಥವಾ ಬೇರೆ ಏನಾದರೂ ಅನುಭವಗಳಾಯಿತಾ? 92ರಲ್ಲಿ ಹೋಗಬೇಕಂತಂದರೆ ಡಿಸೆಂಬರ್ 6ನೇ ತಾರೀಕಿಗೆ ಕರಸೇವೆ ಮಾಡೋದು ಅಂತೇಳಿ ಇಡೀ ವಿಶ್ವ ಹಿಂದೂ ಪರಿಷತ್ತು ಇಡೀ ರಾಷ್ಟ್ರವ್ಯಾಪಿ ಕರೆ ಕೊಟ್ಟಿತ್ತು. ಸೊ ಆ ನಿಟ್ಟಿನಲ್ಲಿ ನಾವು ಇಲ್ಲಿಂದ ನವಂಬರ್ 28ನೇ ತಾರೀಕಿಗೆ ನಾವು ಅಯೋಧ್ಯೆ ತಲುಪಿದ್ದೆವು ನಮ್ಮ ತಂಡ. ನೀವು ಅಕ್ಷರಶಃ ಇವತ್ತೀಗ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ, ಇವತ್ತೇನು ಅಲ್ಲಿ ರಾಮ ಮಂದಿರ ಆಗ್ತಾ ಇದೆ, ಅದರ ಮುಂದುಗಡೆ ಒಂದು ಮೈದಾನ ಇತ್ತು. ಮೈದಾನ ಅಂದರೆ ಸಮತಟ್ಟಾಗಿರಲಿಲ್ಲ ಜಾಗ, ಎತ್ತರ ತಗ್ಗೆಲ್ಲ ಇತ್ತು, ಆ ವಿಶಾಲವಾದಂಥ ಜಾಗ. ಆ ಜಾಗದಲ್ಲಿ ನಾವು ಹೋಗಬೇಕಾದ್ರೆ ಪ್ರಥಮ ತಂಡ ನಾವು ಹೋಗಿ ಇಳಿಬೇಕಾದ್ರೆ ನಾವು ಒಟ್ಟು 1,000-2,000 ಜನ ಇದ್ದಿರ್ಬೋದು ಆವತ್ತು. ಅಷ್ಟು ಜನ ಹೋಗಬೇಕಾದ್ರೆ ಅಲ್ಲಿ ಇಡೀ ಅಯೋಧ್ಯೆಯಲ್ಲಿ ರಾಮ ಇರುವಂಥ ಜಾಗದಲ್ಲಿ ಮಂಗಗಳೇ ತುಂಬಿತ್ತು. ಆ ಮಂಗಗಳು ತುಂಬಿದ್ದಂಥ ಜಾಗದಲ್ಲಿ ನಮಗೆ ಆಶ್ಚರ್ಯ ಆಯಿತು, ಇಲ್ಲಿ ಕಾರ್ ಸೇವೆ ಮಾಡಲಿಕ್ಕೆ ನಾವು ಬಂದಿದ್ದೇವಲ್ಲ, ಇದು ಏನು ಸಾಧ್ಯವಾ ಅಂತ ಹೇಳಿ. 28 ತಾರೀಕಾಗಿ 29ನೇ ತಾರೀಕು ಆಗಬೇಕಾದ್ರೆ ಮತ್ತೊಂದು 10,000 ಜನ ಸೇರಿದರು. 29 ಆಗಿ 30 ತಾರೀಕು ನವಂಬರ್ ಆಗಬೇಕಾದ್ರೆ ಮತ್ತೆ ಒಂದು 30-40 ಜನ ಗಂಟೆಗಲ್ಲಿ ಜಾಸ್ತಿ ಆಗ್ತಾ ಹೋಯಿತು. ನಮಗೆ ವಸತಿ ವ್ಯವಸ್ಥೆಗಳಲ್ಲಿ ಇತ್ತು. ಆ ಕಾಲಕ್ಕೆ ನಮಗೆ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರಾಗಿದ್ದಂತಹ ಸರಕಾರ್ಯವಾಗಿದ್ದಂತಹ ಹೋವೆ ಶೇಷಾದ್ರಿ ಅವರು ಕರ್ನಾಟಕದವರೇ. ಹಾಗಾಗಿ ಮತ್ತು ಡಾಕ್ಟರ್ ಪ್ರಭಾಕರ್ ಭಟ್ರು ಆವಾಗ ಇದರಲ್ಲಿ. ಹಾಗಾಗಿ ನಮಗೆ ಅಲ್ಲಿ 28ನೇ ತಾರೀಕಿಂದ ಅಯೋಧ್ಯೆಯಲ್ಲಿ ರಾಮನನ್ನ ಮಂದಿರವನ್ನು ನೋಡುವಂಥದ್ದು, ಅದರ ಪಕ್ಕದಲ್ಲಿರುವಂಥ ಸೀತಾಮಾತೆ ಮಂದಿರ, ಹನುಮಾನ್ ಗಡಿ ಇಂಥ ಎಲ್ಲ ಜಾಗಗಳನ್ನು, ಸರಾಯು ನದಿ ಆ ಭಾಗಗಳಿಗೆಲ್ಲ ಹೋಗಿ ಬರುವಂಥ ಅವಕಾಶಗಳು ದಿನ ಸಿಕ್ಕಿತ್ತು. ನಮಗೇನು ಬೇರೆ ಅಲ್ಲಿ ಕೆಲಸ ಇರಲಿಲ್ಲ. ರಾಮನ ಬೆಳಿಗ್ಗೆ ಎದ್ದು ಸ್ನಾನ ಮಾಡೋದು, ರಾಮನ ದರ್ಶನ ಮಾಡೋದು, ಮತ್ತು ಇದ್ದ ಎಲ್ಲ ದೇವಸ್ಥಾನಗಳಿಗೆ ಸುತ್ತುತ್ತಾ ಇದ್ದೆವು. ಹಾಗೆ 28, 29, 30 ತಾರೀಕು ಆದಮೇಲೆ 1-2 ತಾರೀಕು ಆಗಬೇಕಾದ್ರೆ ಜನಗಳು 1 ಲಕ್ಷದ ಹತ್ರ ಅಲ್ಲಿ ಆವಾಗಲೇ ಜಮಾಯಿಸಿ ಆಗಿತ್ತು. ಅಷ್ಟೊತ್ತಿಗೆ ಅಲ್ಲಿ ದಿನ ಅಧಿಕಾರಿ ವರ್ಗದಲ್ಲಿ, ಯಾಕಂದರೆ ನಮ್ಮ
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರುಗಳೆಲ್ಲ ಕೂತು ಮಾತುಕತೆಗಳನ್ನಾಗುವಂಥ ಜಾಗಕ್ಕೆ ನಾವು ಕರ್ನಾಟಕದವರ ಕಾರಣ, ವಿಶೇಷವಾಗಿ ಡಾಕ್ಟ್ರ್ ಇದ್ದ ಕಾರಣ ನಮಗೆ ಅಲ್ಲಿ ಹೋಗಿ ಬರುವಂಥ ಅವಕಾಶಗಳು ಸಿಗ್ತಾಯಿತ್ತು. ಹಾಗಾಗಿ ಅಲ್ಲಿ ಹೋಗಿ ಬರ್ತಾಯಿದ್ದೆವು. ಹಾಗೆ 3 ತಾರೀಕು ಆಗಬೇಕಾದ್ರೆ ಒಂದು 2.5 ಲಕ್ಷ ಜನದಷ್ಟು ಅಲ್ಲಿ ಸೇರಿ ಆಗಿತ್ತು. 4ನೇ ತಾರೀಕಿಗೆ ನಮಗೊಂದು ಸೂಚನೆ ಬಂದಿತ್ತು. 6ನೇ ತಾರೀಕಿಗೆ ಇದ್ದಂಥ ನಮ್ಮ ಯಾವ ಕರಸೇವೆಯನ್ನು ಅನಿರೀಕ್ಷಿತವಾಗಿ 9ನೇ ತಾರೀಕಿಗೆ ಮಾಡೋದಿದ್ರೂ ಸಹ ನೀವು ಅಲ್ಲಿ ನಿಲ್ಲಬೇಕು ಅಂತ ಹೇಳುವಂಥ ಒಂದು ವಿಚಾರವನ್ನು ನಮಗೆ ಡಾಕ್ಟ್ರಲ್ಲಿ ನಮಗೆ ತಿಳಿಸಿದರು. ಸರಿ, ಇಷ್ಟು ದಿನ ನೀವು ಅಂದ್ರೆ ಇಷ್ಟು ದಿನ ಅಂತಲೇ ಅಂದ್ರೆ ನಿಲ್ಲಿಕ್ಕೆ ಸಿದ್ಧರಾಗಿ ಹೋಗಿದ್ದೆ. ನಾವು ಸಿದ್ಧರಾಗಿ ಅಂದರೆ 6ನೇ ತಾರೀಕಿಗೆ ಕರಸೇವೆ ಮುಗಿಸೋದು, 6 ತಾರೀಕು ಆದ ಮೇಲೆ ಪುತ್ತೂರಿಗೆ ನಾವು ಊರಿಗೆ ವಾಪಸ್ ಬರುವಂಥ ನಮ್ಮ ಲೆಕ್ಕಾಚಾರ ಇತ್ತು. ಅನಿರೀಕ್ಷಿತವಾಗಿ 9 ತಾರೀಕು ಅಂದರೆ ಮತ್ತೆ 3 ದಿನ ಹೆಚ್ಚಾಗ್ತದೆ, ಮತ್ತೆ ಪುನಃ ಅಲ್ಲಿ ಉಳ್ಕೊಳ್ಬೇಕು, ವ್ಯವಸ್ಥೆಗಳು ಹೇಗೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಆಯಿತು, ಸೂಚನೆ ಬಂದಿದೆ ಅಂತ ನಿಲ್ಲುವ ಅಂತ ಹೇಳಿದೆವು. ಆದರೆ 5ನೇ ತಾರೀಕು ಆಗಬೇಕಾದ್ರೆ ನೀವು ಅಯೋಧ್ಯೆಯನ್ನು ಒಂದು ಸಾರಿ ಆವಾಗ ನೋಡಬೇಕಿತ್ತು. ನಾವು ಅಯೋಧ್ಯೆಯಿಂದ ಫೈಜಾಬಾದ್ವರೆಗೆ ಹೋಗಿ ಬರ್ತಾ ಇದ್ದೆವು. ನಾನು, ನನ್ನ ಸ್ನೇಹಿತ ರಾಜೇಶ್ ಬನ್ನೂರು ಜೊತೆಗೆ ಇದ್ದರು, ನನ್ನ ಮತ್ತು ವಿಶ್ವನಾಥ್ ಕುಲಾಲ ಇದ್ದರು. ನಾವು ಫೈಜಾಬಾದ್ವರೆಗೆ ಹೋಗಿ ಎಲ್ಲವನ್ನು ಆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಷ್ಟೂ ಜಾಗಗಳನ್ನು ನೋಡಿಕೊಂಡು ಬರ್ತಾ ಇದ್ದೆವು. ಅಂದರೆ ಅಯೋಧ್ಯೆಯ ಆವರಣದಲ್ಲಿ ನೋಡಿ, ಅದರ ನಂತರ ನಿಮಗೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಫೈಜಾಬಾದ್, ಅದೊಂದು 5 ಕಿಲೋಮೀಟರ್ ದೂರದಲ್ಲಿತ್ತು. ಹಾಗಾಗಿ ಅಲ್ಲಿಂದ ನಾವು ಹೋಗಿ ಬರ್ತಾ ಇದ್ದೆವು. ಹಾಗಾಗಿ ಇಡೀ ಅಯೋಧ್ಯೆಯನ್ನು ನಾವೊಂದು 4-5 ಬಾರಿಯಲ್ಲಿ ಸುತ್ತಿ ಬಂದಿದ್ದೆವು. ತುಂಬ ಕಡೆಯಲ್ಲಿ ಏನೇನು ದೇವಸ್ಥಾನಗಳಿದೆ ಎಲ್ಲ ನೋಡಿದೆವು. ಹಾಗಾಗಿ 5ನೇ ತಾರೀಕಿಗೆ ಮತ್ತೆ ಸೂಚನೆ ಬಂತು, ಇಲ್ಲ 6ನೇ ತಾರೀಕಿಗೆ ಬೆಳಿಗ್ಗೆ ಕರಸೇವೆ ಮಾಡುವಂಥದ್ದು ನಿಶ್ಚಯ ಆಗಿದೆ, ಹಾಗಾಗಿ ಎಲ್ಲರೂ ರೆಡಿ ಆಗಿರಬೇಕು ಅಂತ ಹೇಳಿ. ಹಾಗಾಗಿ ಬೆಳಿಗ್ಗೆ 8:30 ಗಂಟೆಗೆ ಎಲ್ಲರೂ 6ನೇ ತಾರೀಕಿಗೆ ಬೆಳಿಗ್ಗೆ ಎಲ್ಲರೂ ಸ್ನಾನ ಎಲ್ಲ ಮಾಡಿ ಎದುರುಗಡೆ ಕೂತು ಭಜನೆಯನ್ನು ಪ್ರಾರಂಭ ಮಾಡೋದು ಅಂತ. ನಮಗೆ ಕಲ್ಪನೆ ಇರಲಿಲ್ಲ ಕರಸೇವೆ ಮಾಡೋದಂದರೆ ಏನು, ಭಜನೆ ಮಾಡೋದು ಮತ್ತು ಒಂದು ಹಿಡಿ ಮಣ್ಣು ಅಲ್ಲಿ ತಗೊಂಡು ಬರೋದು ಅಂತ ಹೇಳುವಂಥದ್ದು ಮಾತ್ರ ಕಲ್ಪನೆ ಇದ್ದದ್ದು ನಮಗೆ. ಆದರೆ ಅಲ್ಲಿ 9 ಗಂಟೆಗೆ ನಾವೆಲ್ಲ ಕೂತು ಭಜನೆ ಆಗಬೇಕಾದ್ರೆ ಅಕ್ಷರಶಃ ಇಡೀ ಮೈದಾನದಲ್ಲಿ 5 ಲಕ್ಷದಷ್ಟು ಕರಸೇವಕರು ಸೇರಿದರು. 6ನೇ ತಾರೀಕು ಬೆಳಿಗ್ಗೆ 5 ಲಕ್ಷ ಜನ ಅಲ್ಲಿ ನಿಂತಾಗ ಒಂದು ಕಡೆಯಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಿದರು, ಒಂದು ಕಡೆಯಲ್ಲಿ ಇದೇ ಇವತ್ತಿನ ನಮ್ಮ ಏನು ವಿವಾದಿತ ಕಟ್ಟಡ ಇತ್ತು ಆವಾಗ, ಆ ವಿವಾದಿತ ಕಟ್ಟಡ ಅದರ ಹತ್ತಿರ ಈಚೆ ಪಕ್ಕದಲ್ಲಿ ಒಂದು ವೇದಿಕೆ ಮಾಡಿದರು. ಆ ವೇದಿಕೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಅಶೋಕ್ ಸಿಂಗಾಲ್ಜಿಯವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೋವೆ ಶೇಷಾದ್ರಿ ಅವರು, ಭಾರತೀಯ ಜನತಾ ಪಾರ್ಟಿಯ ಅವತ್ತಿನ ನಾಯಕರಾದ ಲಾಲ್ ಕೃಷ್ಣ ಅಡ್ವಾಣಿ ಅವರು, ಮುರಳಿ ಮನೋಹರ್ ಜೋಶಿ ಅವರು, ಆಮೇಲೆ ಉಮಾ ಭಾರತಿ ಅವರು, ಸಾಧ್ವಿ ರಿತಾಂಬರ್ ಅವರು, ಜೊತೆಗೆ ಅಲ್ಲಿಯ ಸ್ಥಳೀಯ MP ವಿನಯ್ ಕತ್ಯಾರು ಕೂಡ ಅಲ್ಲಿಯ ವೇದಿಕೆಯಲ್ಲಿ ಇನ್ನೂ ತುಂಬ ನಾಯಕರುಗಳೆಲ್ಲ ಇದ್ದರು. ಅವರು ಇದ್ದಂತಹ ಸಂದರ್ಭದಲ್ಲಿ ಕರಸೇವೆ ಮಾಡಲಿಕ್ಕೆ ನಾವು ನೆನೆಸಿದ್ದು ಭಜನೆ ಮಾಡ್ತಾ ಇದ್ದರೆ ಕರಸೇವೆ ಆಯಿತು ನಮ್ಮದು ಅಂತ ನಮ್ಮ ಕಲ್ಪನೆ 9:30 ಗಂಟೆವರೆಗೆ ಇತ್ತು ಬೆಳಿಗ್ಗೆ. ಆದರೆ 9:30 ಗಂಟೆ 10 ಗಂಟೆ ಆಗಬೇಕಾದ್ರೆ ಆ ಗುಂಬಜ್ 3 ಗುಂಬಜ್ ಇದ್ದು, ನೀವು ವಿವಾದಿತ ಹಳೆ ಕಟ್ಟಡದ ಫೋಟೋ ನೋಡಿರ್ಬೋದು. ಆ 3 ಗುಂಬಜ್ಗಳ ಮೇಲೆ ಎಡಭಾಗದ ಗುಂಬಜ್ನಲ್ಲಿ ಒಂದು 4 ಜನ, ಬಲಭಾಗದಲ್ಲಿ ಸ್ವಲ್ಪ ಹೊತ್ತಲ್ಲಿ ಒಂದು 2-3 ಜನ, ನಡುವಿನ ದೊಡ್ಡ ಗುಂಬಜ್ ಮೇಲೆ ಒಂದು 2 ಜನ ಹತ್ತುವಂಥ ಪ್ರಯೋಜನ ಆಯಿತು. ಆವಾಗ ಅಲ್ಲಿ ಅವರ ಕೈಯಲ್ಲಿ ಧ್ವಜಗಳಿತ್ತು, ಕೇಸರಿ ಧ್ವಜಗಳು, ಭಗವದ್ ಧ್ವಜ ಎಲ್ಲ ಹಾಕಿ ಅಲ್ಲಿ ಬೊಬ್ಬೆ ಹೊಡಿತಾ ಇದ್ರು. ನಾವು ಅಂದರೆ ಒಂದು 50 ಮೀಟರ್ಗಳಷ್ಟು ದೂರದಲ್ಲಿದ್ದೆವು. ನಾವು ಕೂತಿರುವ ಜಾಗ. ಅಷ್ಟೊತ್ತಿಗೆ ಆಗಬೇಕಾದ್ರೆ ನಮ್ಮ ನಾಯಕರುಗಳೆಲ್ಲ ಕರೆ ಕೊಡ್ತಾಯಿದ್ರು, ನಮ್ಮ ಕರಸೇವೆ ಆಗಿದೆ, ಎಲ್ಲ ಕಾರ್ಯಕರ್ತರು ಕೆಳಗೆ ಇಳಿದು ಬನ್ನಿ ಅಂತ ಹೇಳ್ತಾಯಿದ್ರು. ಸೊ ಇವರು ಕರೆ ಕೊಡ್ತಾ ಇದ್ದಾಗೆ ಅಲ್ಲಿ ಜನಗಳು ಜಾಸ್ತಿ ಆಗ್ತಾ ಹೋಯಿತು. ನೀವು ನಂಬಲಿಕ್ಕೆ ಆಗಲಿಲ್ಲ. ಏನು ನಮಗೆ ಅರ್ಥ ಆಗ್ತಿರಲಿಲ್ಲ. ಇವರು ಕೆಳಗೆ ಇಳಿಲಿಕ್ಕೆ ಹೇಳ್ತಾ ಇದ್ದಾರೆ, ಆದರೆ ಕಾರ್ಯಕರ್ತರು ಮೇಲ್ಗಡೆ ಪುನಃ ಸೇರ್ತಾ ಇದ್ದಾರೆ. 50, 100, 200 ಫುಲ್ಲು. ನಿಮಗೆ ಈ ಜೇನುನೊಣ ಗೂಡು ಕಟ್ಟಿದಾಗ ನೀವು ನೋಡ್ಬೋದು, ಜೇನುನೊಣಗಳು ಫುಲ್ಲು ಸೇರಿಕೊಂಡ್ರೆ ಬಿಲ್ಡಿಂಗ್ ಕಾಣೋದಿಲ್ಲ. ಆ ಥರ ನಮ್ಮ ಕಾರ್ಯಕರ್ತರಲ್ಲಿ ತುಂಬಲಿಕ್ಕೆ ಶುರು ಆದರು. ಅಷ್ಟೊತ್ತಿಗೆ ನಾವಿರೋ ಜಾಗದಿಂದ ಒಂದು ಆ್ಯಂಬುಲೆನ್ಸ್ ಬರ್ತಾಯಿತ್ತು. ನಮಗೆ ಅದು ಅರ್ಥ ಆಗ್ತಿರಲಿಲ್ಲ ಅಷ್ಟೊತ್ತಿನವರೆಗೆ. ಆ್ಯಂಬುಲೆನ್ಸ್ ಬರಬೇಕಾದ್ರೆ ನಾನು ರಾಜೇಶ್ ಹತ್ರ ಹೇಳಿದೆ, ರಾಜೇಶ್ ಆ್ಯಂಬುಲೆನ್ಸ್ ಹೋಗ್ತಾ ಉಂಟು, ಏನೋ ಒಂದು ಆಗಿದೆ ಮಾರ, ನಾವು ಇಲ್ಲಿ ನಿತ್ರೆ ಆಗೋದಿಲ್ಲ, ಆ್ಯಂಬುಲೆನ್ಸ್ನ ಹಿಂದುಗಡೆಯಿಂದ ಹೋಗುವ, ಅಲ್ಲಿವರೆಗೆ ಓಡುವ ಅಂತ ಹೇಳಿ. ಹಾಗೆ ನಾವು ಆ ಆ್ಯಂಬುಲೆನ್ಸ್ ಹಿಂದುಗಡೆ ನಾನು, ರಾಜೇಶ್ ಬನ್ನೂರು ಮತ್ತು ವಿಶ್ವನಾಥ್ ಕುಲಾಲ್ ಮತ್ತು ಇನ್ನೊಂದು 2-3 ಜನ ನಮ್ಮ ಸ್ನೇಹಿತರಿದ್ದರು, ಜೊತೆಗೆ ಅದರ ಹಿಂದೆ ಓಡಿದೆವು. ಹೋಗಬೇಕಾದ್ರೆ ನಮ್ಮ ಆಂಬ್ಯುಲೆನ್ಸ್ ಹೋಗಿ ನಿಂತಿರೋದೇ ಅಲ್ಲಿ ದೇವಸ್ಥಾನದ ಹತ್ತಿರಕ್ಕೆ, ಅಲ್ಲಿ ಈ ಹಾಕಿದ ಗುಡಿ ಹತ್ತಿರ ನಿಂತಿತ್ತು. ಆದರೆ ಅದರ ಮೊದಲಿನ ದಿನ ನಾವು ಹೋಗಬೇಕಾದ್ರೆ ಅಲ್ಲೆಲ್ಲ ಫೆನ್ಸ್ಗಳಿತ್ತು, ಯಾವುದು ನಿಮ್ಮ ತಂತಿ ಬೇಲಿಗಳು. ಆ ತಂತಿ ಬೇಲಿ ನಾವು ಹೋಗಬೇಕಾದ್ರೆ ಎಲ್ಲ ತುಂಡಾಗಿತ್ತು. ನಮಗೆ ಆವಾಗಲೇ ಗೊತ್ತಾಗಿದ್ದಿಲ್ಲ ಏನೋ ಘಟನೆ ಆಗ್ತಾ ಇದೆ ಅಂತ. ಅಷ್ಟೊತ್ತಿಗೆ ನಮಗೆ ಗೊತ್ತಾಯ್ತು. ನೋಡಬೇಕಾದ್ರೆ ಕೆಳಗಡೆಯಿಂದ ಪಿಕ್ಕಾಸು, ಹಾರೆ ಏನೇನು ಉಂಟು ಅದನ್ನು ಹಿಡಿದು ಜನ ಎಲ್ಲ ಅಗಿತಾ ಇದ್ರು. ನಾವು ಸಹ ಕಾರ್ಯದಲ್ಲಿ ಸೇರಿಕೊಂಡೆವು. ಅಕ್ಷರಶಃ ನಾವೆಲ್ಲರಿಗೂ ನಮಗೊಂದು ನಮ್ಮ ಭಾಗ್ಯ ಅಂತ ಹೇಳಬೇಕು. ಆ ಒಂದು ಕರಸೇವೆಯಲ್ಲಿ ನಾವು ಅದರಲ್ಲಿ ಭಾಗವಹಿಸಿದಂಥ ಒಂದು ಅನುಭವ ನಮಗೆ ಅವತ್ತು ಸಿಕ್ಕಿತು. ಲಕ್ಷಾಂತರ ಕಾರ್ಯಕರ್ತರು ಜಮಾಯಿಸಿದ್ರು. ನಡುವಲ್ಲಿ ಒಂದು ಆ್ಯಂಬುಲೆನ್ಸ್ ಬಂತು. ಆ ಆ್ಯಂಬುಲೆನ್ಸ್ ಬಂದಿರೋದು ಯಾಕೆ? ಅಂದರೆ ಅಲ್ಲಿ ಏನಾದರೂ ಘಟನೆಗಳಾಯ್ತಾ ಅಥವಾ ಸಂಘರ್ಷಗಳಾಯ್ತಾ? ಯಾಕೆ? ನಿಮಗೆ ಅದು ಹೇಳಲಿಕ್ಕೆ ನನಗೆ ಬಿಟ್ಟೋಯ್ತು. ಆ್ಯಂಬುಲೆನ್ಸ್ ಹೋಗ್ತಾ ಇರುವಾಗ ನಮಗೆ ಗೊತ್ತಿರಲಿಲ್ಲ. ಆ್ಯಂಬುಲೆನ್ಸ್ ಹಿಂದೆ ಹೋದೆವು.
ಆದರೆ ಆ್ಯಂಬುಲೆನ್ಸಲ್ಲಿ ಯಾಕೆ ಹೋಯಿತು ಅಂತ ಹೇಳೋದು ಅಲ್ಲಿಗೆ ನಾವು ಆ ದೇವಸ್ಥಾನದ ಪಕ್ಕಕ್ಕೆ ಮುಟ್ಟಿದಾಗಲೇ ಗೊತ್ತಾಗಿರೋದು. ಯಾಕಂದರೆ ಕರಸೇವೆ ಮಾಡಲಿಕ್ಕೆ ಯಾರು ಗುಂಬಜ್ ಮೇಲೆ ಹತ್ತಿದ್ರು ಆ ಕಾರ್ಯಕರ್ತರು ಕೆಲವು ಜನ ಅಲ್ಲಿ ಬಿದ್ದಿದ್ರು. ಆ ಬಿದ್ದಿರೋರಿಗೆ ಇಟ್ಟಿಗೆಗಳ ಪೆಟ್ಟಾಗಿತ್ತು, ಅವರಿಗೆ ತಾಗಿತ್ತು. ಅವರನ್ನು ಆಸ್ಪತ್ರೆಗೆ ತಗೊಂಡು ಹೋಗ್ಲಿಕ್ಕೋಸ್ಕರ ಅಲ್ಲಿ ಆ್ಯಂಬುಲೆನ್ಸ್ ಬಂದಿರುವಂಥದ್ದು. ನಮ್ಮ ಎದುರುಗಡೆನೇ ಅಲ್ಲಿ ಇದ್ದಂಥ ತುಂಬ ಜನ ಕಾರ್ಯಕರ್ತರನ್ನು ಆ್ಯಂಬುಲೆನ್ಸ್ನಲ್ಲಿ ಹಾಕಿಕೊಂಡು ಆ್ಯಂಬುಲೆನ್ಸ್ ಹೋಯಿತು. ಆ್ಯಂಬುಲೆನ್ಸ್ ಹೋದ ಮೇಲೆ ನಮಗೆ ಕರಸೇವೆ ಮಾಡುವಂಥ ಅವಕಾಶ ಕರಸೇವೆಯನ್ನು ಮುಂದುವರಿಸ್ತಾ ಹೋಯಿತು. ನಾವು ಒಬ್ಬರಲ್ಲ, ಮತ್ತೆ ಒಟ್ಟು ಆ ಜಾಗಕ್ಕೆ ಎಲ್ಲರೂ, ಅದು ನಿಮಗೆ ಕಂಟ್ರೋಲೇ ಇರಲಿಲ್ಲ. ಏನು ನಮ್ಮ ನಾಯಕರುಗಳು ಹೇಳ್ತಾ ಇದ್ರು, ಕರಸೇವೆ ಆಗಿದೆ, ನಾವು RSS ಮುಖಾಂತರ ನಿಮಗೆ ಮನವಿ ಮಾಡ್ತಾ ಇದ್ದೇವೆ, BJP ಮುಖಾಂತರ ಮನವಿ ಮಾಡ್ತೇವೆ, ವಿಶ್ವ ಹಿಂದೂ ಪರಿಷತ್ ಮುಖಾಂತರ ಮನವಿ ಮಾಡ್ತೇವೆ, ನೀವು ಇಳಿದು ಬನ್ನಿ ಹೇಳಿದ್ರು ಯಾರು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲರೂ ಅದರ ಮೇಲೆ ಹತ್ತಿ ಅದನ್ನು ಕೆಡುವಂಥ ಕೆಲಸ ಕಾರ್ಯ ಆಯಿತು. ಓಕೆ, ಅಂದರೆ ಈಗ 1992ರ ಘಟನೆ ಇದು. ಹೌದು. ಆ ಹೊತ್ತಿಗೆ ಈಗ ಅಲ್ಲಿ ನಾವು ಏನು ಹೇಳ್ತೇವೆ, ಬಾಬ್ರಿ ಮಸೀದಿ ಅಂತ ಹೇಳ್ತೇವೆ, ಅಥವಾ ಇನ್ನೊಂದು ಕಡೆ ಅಯೋಧ್ಯೆಯ ಶ್ರೀರಾಮನ ಅಲ್ಲಿ ಪೂಜೆಗಳು ದಿನನಿತ್ಯ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಏನೋ ಒಂಥರ ಗೊಂದಲಗಳು. ಅದು ಹೇಗೆ ಎರಡು ಕಟ್ಟಡಗಳು, ಒಂದು ಮಸೀದಿ ಇನ್ನೊಂದು ಮಂದಿರ, ಅದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವೇ ಇಲ್ಲ. ಈಗ ನೀವು ನೋಡಿದವರು, ನೀವು ಆಗ ಹೇಗಿತ್ತು? ಒಳ್ಳೆ ಪ್ರಶ್ನೆ ಅದು. ಯಾಕಂದರೆ ಎಲ್ಲರೂ ಹೇಳ್ತಾರೆ ಬಾಬ್ರಿ ಮಸೀದಿ ಅಂತ. ನಾವು ಅಯೋಧ್ಯೆಯಲ್ಲಿ ನಿಮಗೆ ಆವಾಗಲೇ ಹೇಳಿದಾಗೆ ಒಂದು 8 ದಿನದಿಂದ ಮಂದಿರವನ್ನು ದಿನ ಸುತ್ತಿದಾಗ ಕೂಡ ನಿಮಗೆ ಏನು ಮಸೀದಿಯಲ್ಲಿ ಇರಬೇಕಾದಂತಹ ವ್ಯವಸ್ಥೆಗಳಲ್ಲಿ ಯಾವುದೂ ಇರಲಿಲ್ಲ. ನೋಡಲಿಕ್ಕೆ ಮೇಲ್ಗಡೆಯಿಂದ 3 ಗುಂಬಜ್ಗಳಿತ್ತು. ವಿಕ್ರಮಾದಿತ್ಯ ಹಳೆ ಕಾಲದಲ್ಲಿ ಕಟ್ಟಿದಂಥ ಕಟ್ಟಡವನ್ನು 15ನೇ ಶತಮಾನದಲ್ಲಿ ಬಾಬರ್ ಆಕ್ರಮಣ ಮಾಡಿದಾಗ ಅವನ ಸೇನಾಧಿಪತಿ ಅದನ್ನು ಗುಂಬಜನ್ನು ಕಟ್ಟಿ ಅದನ್ನು ಮಸೀದಿ ಅಂತ ಪರಿವರ್ತನೆ ಮಾಡಿದಾನಂತ ಬಿಟ್ಟರೆ ಅಲ್ಲಿ ಯಾವುದೇ ಕುರುಗಳಿಲ್ಲ. ನೀವು ನಮಾಜ್ ಮಾಡಬೇಕಾದ್ರೆ ಅವರಿಗೇನೋ ನನಗೆ ಗೊತ್ತಿಲ್ಲ, ಅದು ನೀರಿನ ಟ್ಯಾಂಕಿ ಬೇಕು ಅಂಥದ್ದೆಲ್ಲ ಇರ್ತದಂತೆ. ಅದು ಯಾವುದೂ ಇರಲಿಲ್ಲ. ಗುಂಬಜಿನ ಆ ಗುಂಬಜಿನ ಸರಿ ನಡುವಿನಲ್ಲಿ ರಾಮನ ಮೂರ್ತಿ ಇತ್ತು. ರಾಮನ ಮೂರ್ತಿ ನಾವಲ್ಲಿ ಪರಿಕ್ರಮ, ಯಾಕಂದರೆ ರಾಮನ ನಮ್ಮ ದೇವಸ್ಥಾನಗಳಲ್ಲಿ ಕ್ರಮ ಏನಂದರೆ ನಾವು ಸುತ್ತು ಬರುವಂಥದ್ದು ಪರಿಕ್ರಮ ಮಾಡುವಂಥದ್ದು ಕಾರ್ಯವೂ ಅಲ್ಲಿ ನಡೀತಾ ಇತ್ತು. ಹಾಗಾಗಿ ಅಲ್ಲಿ ನಿಮಗೆ ಅಲ್ಲಿ ಮಸೀದಿ ಅಂತ ಹೇಳೋದಕ್ಕೆ ನನಗಂತೂ ಏನಲ್ಲಿ ಕಾಣಲಿಲ್ಲ. ಯಾಕಂದರೆ ನನ್ನ ಒಂದು ಮನಸ್ಸಿಗೆ ಕಂಡಿರೋದೇನೆಂದರೆ, ಹಿಂದೂ ಯಾವ ಮಂದಿರಗಳಿದ್ದಾವೆ, ಮೊಘಲ್ ದೊರೆಗಳದನ್ನು ನಮಗೆ ಅಪಮಾನ ಮಾಡಬೇಕು ಅಂತೇಳಿ ಅದನ್ನು ತುಂಡು ಮಾಡಿ ಅದನ್ನು ಮಸೀದಿ ಅಂತ ಪರಿವರ್ತನೆ ಮಾಡಿದ್ದು ಬಿಟ್ಟರೆ ಅಲ್ಲಿ ಯಾವುದೇ ಕುರುಹುಗಳಿಲ್ಲ ಆಯಿತು. ಆ ನಡುಭಾಗದಲ್ಲಿ ಶ್ರೀರಾಮಚಂದ್ರ ಮತ್ತು ಎಡಭಾಗದಲ್ಲಿ ಸೀತೆ ಲಕ್ಷ್ಮಣರದ್ದೇ ಫೋಟೋ ಇದ್ದಂಥದ್ದು, ಇದು ಮೂರ್ತಿ ಇದ್ದಂಥದ್ದಲ್ಲಿ ಆ ಮೂರ್ತಿ ಸುತ್ತೇ ನಾವು ಅಲ್ಲಿ ಸುತ್ತಾ ಇದ್ದೆವು. ಹಾಗೆ. ಓಕೆ, ಅಂದರೆ ಅಲ್ಲಿಯ ಮುಸ್ಲಿಂ ಅಥವಾ ಅಲ್ಲಿಯ ಸ್ಥಳೀಯ ಬೇರೆ ಧರ್ಮದವರ ಪ್ರವೇಶಗಳು ಇರಲಿಲ್ವ ಅಲ್ಲಿ? ಮತ್ತೆ ಇಷ್ಟೊಂದು ವಿವಾದಗಳಾಗಿ ನಮಗೆ ಕಾಣ್ತಾ ಇದೆ. ಏನಿದ್ರೆ ಹಿಂದಿನ ನನಗೆ ಗೊತ್ತಿರುವ ಹಾಗೆ ನಾನು ತಿಳ್ಕೊಂಡ ಪ್ರಕಾರ 1949ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ 2 ವರ್ಷದ ಬಳಿಕ ಅಲ್ಲಿ ರಾಮನ ಮೂರ್ತಿ ಉದ್ಭವ ಆಯಿತು ಅಂತ ಹೇಳುವಂಥದ್ದು ಪ್ರತೀತಿ. ಆ ರಾಮನ ಮೂರ್ತಿ ಉದ್ಭವ ಆದ ತಕ್ಷಣದಿಂದ ಅಲ್ಲಿ ರಾಮನ ಪೂಜೆಗಳು ನಿರಂತರ ನಡೀತಾ ಇತ್ತು. ಅದು ಕೋರ್ಟಿಗೆ ಕೇಸಿಗೆ ಹೋದಾಗ ಯಥಾಸ್ಥಿತಿ ಕಾಪಾಡಬೇಕು ಅಂತ ಹೇಳಿ ಅದಕ್ಕೆ ಬೀಗ ಹಾಕಿದ್ರು. ಆ ಬೀಗ ಹಾಕಿದ ಸಂದರ್ಭದಲ್ಲಿ ಕೂಡ ಅಲ್ಲಿಯ ಪೂಜಾರಿಗಳು ಹೊರಗಡೆಯಿಂದ ರಾಮನಿಗೆ ಬಂದು ಪೂಜೆ ಮಾಡಿಕೊಂಡೇ ಹೋಗ್ತಾ ಇದ್ರು. ಅಲ್ಲಿ ಯಾವುದೇ ನಮಾಜ್ ಕಾರ್ಯಗಳು ನಡೀತಾ ಇಲ್ಲ ಅಂತ ಹೇಳುವಂಥದ್ದು ನಾವು ಚರಿತ್ರೆಯಲ್ಲಿ ತಿಳ್ಕೊಂಡಂಥ ಸತ್ಯ. ಅದನ್ನು ಈ ರಾಮ ಜನ್ಮಭೂಮಿಯ ಇದನ್ನು ಬೀಗವನ್ನು 1989ರಲ್ಲಿ ತೆಗೆದಂಥದ್ದು. ಯಾಕಂದರೆ ಅಲ್ಲಿ ಶಾಬಾನ್ ಪ್ರಕರಣ ಆಗಿತ್ತು ದೇಶದಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ. ಆ ಶಾಬಾನ್ ಪ್ರಕರಣದಲ್ಲಿ ನಾವು ಕಾಂಗ್ರೆಸ್ನವರು ಏನು ಮುಸಲ್ಮಾನರಿಗೆ ಫೇವರ್ ಆಗಿರ್ತೇವೆ ಅಂತ ಹೇಳೋದನ್ನು ತಪ್ಪಿಸ್ಲಿಕ್ಕೋಸ್ಕರ ರಾಜೀವ್ ಗಾಂಧಿಯವರು ನಾವು ಹಿಂದೂ ಪರವಾಗಿ ಕೂಡ ಇದ್ದೇವೆ ಅಂತ ಹೇಳೋದಕ್ಕೋಸ್ಕರ ಅಲ್ಲಿ ಬೀಗ ತೆಗೆಯುವಂಥ ಒಂದು ಕೆಲಸವನ್ನು ಮಾಡಿದ್ದು ಬಿಟ್ಟರೆ ಅಲ್ಲಿ ನನ್ನ ಲೆಕ್ಕದಲ್ಲಿ ಯಾವುದೇ ಮಸೀದಿಗಳು ಗೊಂದಲಗಳು ಇರಲಿಲ್ಲ. ರಾಜಕೀಯ ಪ್ರೇರಿತವಾಗಿ ನಡೆದಿರುವಂಥದ್ದೇ ಬಿಟ್ಟರೆ ಅಲ್ಲಿ ಅದು 100ಕ್ಕೆ 100 ರಾಮ ಮಂದಿರವೇ. ರಾಮ ಮಂದಿರವನ್ನು ನಾವೇನು ಹೇಳ್ತಿರೋದು ಅಂತ ಅದನ್ನು ಒಂದು ಹೊಸ ನಿರ್ಮಾಣ ಮಾಡಬೇಕು ಅಂತ ಹೇಳುವ ನಮ್ಮ ಹಿಂದೂಗಳ ಕಲ್ಪನೆ ಇದ್ದದ್ದು ಅದು ಭವ್ಯವಾಗಿರಬೇಕು. ರಾಮ ಮಂದಿರ ಇದೆ, ಅದನ್ನು ಭವ್ಯ ಮಂದಿರ ಮಾಡಬೇಕು ಅಂತ ಹೇಳುವಂಥದ್ದು ಅಷ್ಟೇ. ಅಂದರೆ ಇದರ ಹಿಂದಿರುವಂಥದ್ದು ರಾಜಕೀಯ ಪ್ರೇರಿತವಾದಂತಹ ಒಂದು ಕೃತ್ಯಗಳು. ಖಂಡಿತ. ಯಾಕಂದರೆ ಅಲ್ಲಿ ಪ್ರತಿ ಒಂದು ಸಂದರ್ಭ ಇವತ್ತು ಕೂಡ ನಿಮಗೆ ನೋಡಿರ್ಬೋದು. ಈಗ ನಿನ್ನೆ ಇವರದ್ದು ಕಾಂಗ್ರೆಸ್ನವರದ್ದು ಬಂತು, ನಾವು ಅದರಲ್ಲಿ ಭಾಗವಹಿಸೋದಿಲ್ಲ ಅಂತೇಳಿ. ಅವರ ವಿಚಾರ ಏನಂದರೆ ಅಷ್ಟೇ ಇರುವಂಥದ್ದು ಒಟ್ಟು. ಯಾಕಂದರೆ ಹಿಂದೂಗಳ ಪರವಾಗಿ ನಾವು ಹೋಗಿಬಿಟ್ರೆ ಅಲ್ಪಸಂಖ್ಯಾತರಿಗೆ ನೋವು ಆಗ್ತದೆ ಏನು ಅಂತ ಹೇಳುವಂಥ ಒಂದು ಪ್ರಶ್ನೆಯಲ್ಲಿ ಅವರು ಇವತ್ತು ಕೂಡ ನಾವು ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಅವರಿಗೆ ಬಿಟ್ಟಿರೋದು, ಬಿಡಿ, ಅವರು ಏನಾದರೂ ಮಾಡಿಕೊಳ್ಳಿ. ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಭವ್ಯ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಕನಸನ್ನು ಫಸ್ಟ್ ಕಂಡಿರುವಂಥದ್ದು 1990ರಲ್ಲಿ. ಅಂದರೆ ಆ ಕರಸೇವೆಗಳು ಆರಂಭ ಆಗ್ತದೆ. ಆನಂತರ 1992ರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ತೀರಿ. 1989ರಲ್ಲಿ ಅದರ ಬೀಗ ತೆಗೆಯುವಂತಹ ಘಟನೆ ಕೋರ್ಟ್ನ ಮೂಲಕ ನಡೀತದೆ. 2019ರಲ್ಲಿ ಅಂದರೆ
ಸುಪ್ರೀಂ ಕೋರ್ಟ್ ಆದೇಶ ಆಗತ್ತೆ, ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಂತಹ ಹಿನ್ನೆಲೆಯಲ್ಲಿ 2020 ಆಗಸ್ಟ್ 5ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಶ್ರೀರಾಮನ ಭವ್ಯ ಮಂದಿರಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ. ಈ ವರ್ಷಗಳ ನಡುವಲ್ಲಿ ನೀವು ಪ್ರಾರಂಭದಲ್ಲಿ ಇರೋದರಿಂದ ಕೇಳುವಂಥದ್ದು, ನೀವು ಇದನ್ನು ಆಲೋಚನೆ ಮಾಡಿದ್ರ ಇಂತಹ ಒಂದು ಭವ್ಯ ನಿರ್ಮಾಣ ನಿಮ್ಮ ಕಾಲಾವಧಿಯಲ್ಲಿ ಆಗ್ತದೆ ಅನ್ನುವಂತಹ ಕಲ್ಪನೆ ನಿಮಗಿತ್ತ? ಇಲ್ಲ, ಖಂಡಿತ ನಿರೀಕ್ಷೆಗಳೇ ಇರಲಿಲ್ಲ. ಯಾಕಂದರೆ ಮಂದಿರ ಕಟ್ಟಬೇಕು ಅಂತೇಳಿ 1526 ಇಸ್ವಿಯಿಂದಲೇ ನಮ್ಮ ಹಿಂದೂ ಸಮಾಜ ಅದಕ್ಕೆ ತಯಾರಾಗ್ತಾಯಿತ್ತು. ಅದರ ಬಳಿಕ ಏನು ಹಿಂದೂ ಪರವಾದ ಸರ್ಕಾರಗಳು ಬರುವವರೆಗೂ ಇದು ಆಗೋದಿಲ್ಲ ಅಂತ ಹೇಳುವಂಥದ್ದು. ಮತ್ತು ಈ ಗೋಜಲು ಸ್ಥಿತಿಯಲ್ಲಿ ರಾಮ ಮಂದಿರ ಖಂಡಿತ ಆಗ್ತದೆ ಅಂತ ಹೇಳೋ ಕಲ್ಪನೆ ನಮಗೆ ಇರಲಿಲ್ಲ, ಇಷ್ಟು ಭವ್ಯವಾಗಿ ಆಗುತ್ತೆ ಅಂತ. ಆದರೆ ಎಲ್ಲಿಯೋ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು. ಆದರೆ ಇನ್ನೊಂದು ಕಡೆಯಲ್ಲಿ ಅನಿಸ್ತಾ ಇತ್ತು, ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ, ಇದು ಆಗ್ತಾ ಇಲ್ಲ, ಇನ್ನೂ ಕೂಡ ಆಗ್ತದ ಏನು ಅಂತೇಳಿ. ಯಾಕಂದರೆ ಇದರ ನಡುವಿನಲ್ಲಿ ಒಮ್ಮೆ 1996ರಲ್ಲಿ ಒಮ್ಮೆ 98 ಮತ್ತು 99ರಲ್ಲಿ 3 ಸಾರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಿ ಆಗಿದ್ದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆದಾಗ ನಮ್ಮ ಹಿತೈಷಿಗಳು ಅಂತ ಅನಿಸಿಕೊಂಡವರೇ ನಮ್ಮನ್ನು ಕೇಳಿದ್ದಾರೆ, ವಾಜಪೇಯಿ ಅವರು ನಿಮ್ಮದು ಪ್ರಧಾನಿ ಆಗಿದ್ದಾರಲ್ಲ, ಏನು ಈಗ ನೀವು ರಾಮ ಮಂದಿರ ಕಟ್ಟೋದಿಲ್ಲ ಅಂತ. ಅಂದರೆ ಅವರು ಅಣಕ ಹಾಡ್ತಾಯಿದ್ರು, ನಮ್ಮನ್ನು ಕುಟ್ತಾಯಿದ್ರು. ಯಾಕಂದರೆ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಯಾಕಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಮಗೆ ಗೊತ್ತಿದೆ, 23 ಪಾರ್ಟಿಗಳನ್ನು ಹಿಡ್ಕೊಂಡು ಅವರು ಸರ್ಕಾರ ನಡೆಸಿದ್ದೇ ದೊಡ್ಡ ವಿಶೇಷ. ಆ ಸಂದರ್ಭದಲ್ಲಿ ಅವರಿಗೆ ರಾಮಂದು ಬಗ್ಗೆ ಕಟ್ಟಲಿಕ್ಕೆ ಮನಸ್ಸಿಲ್ಲದೆ ಅಲ್ಲ, ಆದರೆ ಅವಕಾಶಗಳು ಸಿಕ್ಕಲಿಲ್ಲ. ಯಾಕಂದರೆ ಪೂರ್ಣ ಪ್ರಮಾಣದ ಒಂದು ಸರ್ಕಾರ ಇಲ್ಲದೆ ಅದನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿತ್ತು. ಹಾಗಾಗಿ 2014ರಲ್ಲಿ ರಾಮನಿಗೆ ಬೇಕಾದಂಥ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಬಂತು. 2014ರಿಂದ 19ರವರೆಗೆ ರಾಮ ಮಂದಿರದ ವಿಷಯದಲ್ಲಿ ನಾವೇನು ಇದು ಮುಂದುವರಿಲ್ಲ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ತು ರಾಮ ಮಂದಿರ ನಾವು ಕಟ್ಟಿಯೇ ಕಟ್ತೇವೆ ಅಂತ ಹೇಳಿ. ಅದಕ್ಕೆ ಪೂರಕವಾಗಿ 2019ರಲ್ಲಿ ಮತ್ತೆ ಸರ್ಕಾರ ಬಂದಾಗ ಅದಕ್ಕೆ ಪೂರಕವಾಗಿ ಕೋರ್ಟು ಹೇಳಿತು 2.77 ಎಕರೆ ಜಾಗ ಏನಿದೆ ಅದನ್ನು ನೀವು ರಾಮ ಜನ್ಮಭೂಮಿ ಟ್ರಸ್ಟಿಗೆ ಕೊಡಬೇಕು, ಮತ್ತು ಅಯೋಧ್ಯೆಯ ಅವರಿಗೆ ಮಸೀದಿಯನ್ನು ನಿರ್ಮಾಣ ಮಾಡಲಿಕ್ಕೆ 5 ಎಕರೆ ಜಾಗಗಳನ್ನು ದೂರದಲ್ಲಿ ಕೊಡಬೇಕು ಅಂತ ಹೇಳುವಂಥ ತೀರ್ಮಾನ ಆದ ಮೇಲೆ ಅದಕ್ಕೆ ಪೂರಕವಾಗಿ ನರೇಂದ್ರ ಮೋದಿಯವರು 2020 ಆಗಸ್ಟ್ 5ನೇ ತಾರೀಕಿಗೆ ಶಂಕುಸ್ಥಾಪನೆ ಮಾಡಿದರು. ಇವತ್ತು ಆ ಶಂಕುಸ್ಥಾಪನೆ ಮಾಡಿದಾಗ ಕೂಡ ನಾವು 20ರಲ್ಲಿ ಇದು 2024 ಜನವರಿಗೆ ಇದು ಆಗುತ್ತೆ ಅಂತ ಹೇಳೋ ಕಲ್ಪನೆ ನನಗೂ ಇರಲಿಲ್ಲ. ಯಾಕಂದರೆ ಅಷ್ಟು ವೇಗವಾಗಿ ಆದಿತ್ತು ಅಂತ ಹೇಳುವಂಥದ್ದು. ಆದರೆ ನಿಮಗೆ ಒಂದು ನೆನಪಿರಲಿ, ನಾವು 1990ರಲ್ಲಿ ಪ್ರಥಮ ಕಾರ್ಯಸೇವೆ ಆದ ಮೇಲೆ 1992ರಲ್ಲಿ ಅಯೋಧ್ಯೆಗೆ ಹೋದಾಗ 7-8 ದಿನ ಅಲ್ಲಿ ಇದ್ದಾಗ ನಾವೊಂದು ಇಡೀ ವೀಕ್ಷಣೆ ಮಾಡಿದಾಗ ನಮಗೆ ಕಂಡುಕೊಂಡ ಸತ್ಯ ಏನಂತ ಹೇಳಿದರೆ, ಇವತ್ತು ನಾವು ಅಲ್ಲಿ ಶಿಲೆಗಳನ್ನು ಉಪಯೋಗ ಮಾಡಿ ಮಂದಿರವನ್ನು ಕಟ್ತಾ ಇದ್ದೇವೆ, ಆ ಮಂದಿರದ ಶಿಲ್ಪಕಲೆ ಕೆಲಸಗಳೆಲ್ಲ ಆವಾಗಲೇ ನಡೀತಾ ಇತ್ತು. ಇದು ಎಲ್ಲರಿಗೂ ಯಾರಿಗೆ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ಇಟ್ಟಿಗೆಗಳಿಂದ ಕಳಿಸಿದ್ದಿತ್ತು ಅಲ್ಲ, ಅದನ್ನು ನೋಡಲಿಕ್ಕೆ ಅಂತ ಅಲ್ಲಿ ಹೋದಾಗ ಅಲ್ಲಿ ಒಂದು ಸ್ವಲ್ಪ ಕಿಲೋಮೀಟರ್ ದೂರದಲ್ಲಿ ಅಲ್ಲಿಗೆ ಹೆಸರು ನನಗೆ ಮರ್ತೋಯ್ತು ಆ ಜಾಗಗೆ, ಅಲ್ಲಿ ನಮ್ಮ ಎಲ್ಲ ಈಗ ಕಸೂರಿ ಕೆಲಸಗಳು, ಕೆತ್ತನೆ ಕೆಲಸಗಳು, ಕಲ್ಲಿದ್ದು ಎಲ್ಲವೂ ನಡೀತಾ ಇತ್ತು. ಹಾಗಾಗಿ ಇಷ್ಟು ಶೀಘ್ರವಾಗಿ ಅದು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳುವಂಥದ್ದು ತುಂಬ ಜನರಿಗೆ ಗೊತ್ತಿಲ್ಲ. ಅದು ನಾವು ಆ ಜಾಗವನ್ನು ಕೂಡ ನೋಡಿದೆವು, ಅಲ್ಲಿ ಕೆತ್ತನೆ ಕೆಲಸ ನಡೀತಾ ಇತ್ತು. ಸರ್ಕಾರಗಳು ಯಾವುದೇ ಇದ್ದಿರ್ಬೋದು ಆವಾಗ. ಅದರಂತ ಯಾರ್ಯಾರದ್ದು ಸರ್ಕಾರಗಳೆಲ್ಲ ಬಂತು, EP ಸಿಂಗ್ ಸರ್ಕಾರ ಬಂತು, ಚಂದ್ರಶೇಖರ್ ಸರ್ಕಾರ, ಇನ್ನು ಎಲ್ಲರದ್ದು ಬಂದಾಗಲೂ ಅಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇತ್ತು. ಹಾಗಾಗಿ 2020ರಲ್ಲಿ ಆಗಿ ಅದನ್ನು 24ಕ್ಕೆ ಜನವರಿ 22ಕ್ಕೆ ಆ ತಾರೀಕು ಅವರು ನಿಶ್ಚಯ ಮಾಡಬೇಕಾದ್ರೆ ಆ ಪೂರಕ ಕೆಲಸಗಳು ನಡೀತಾ ಇತ್ತು. ಅಂದರೆ ಕನಸು ಕಂಡದ್ದು ಮಾತ್ರ ಅಲ್ಲ, ಕನಸನ್ನು ನನಸು ಮಾಡಲಿಕ್ಕೆ ಆಗಿನಿಂದ ಈಗಿನವರೆಗೆ ಬಹಳ ಶ್ರಮ ಪಟ್ಟಿದ್ದಾರೆ ಅಂತೇಳಿ. ಹೌದು, ಖಂಡಿತವಾಗಿ. ಯಾಕಂದರೆ ಆ ಶ್ರಮ ಇಲ್ಲದಿದ್ದರೆ ಇಷ್ಟು ಸಣ್ಣ ಅವಧಿಯಲ್ಲಿ, ಯಾಕಂದರೆ ಒಂದು 15ನೇ ಶತಮಾನದಿಂದ ನಾವು ಹೋರಾಟ ಮಾಡಿ ಮಂದಿರ ಕಟ್ಟಲಿಕ್ಕೆ ಆಗದ್ದು, ನಾವು ಏನು ಅಯೋಧ್ಯೆಯಲ್ಲಿ ತೀರ್ಮಾನ ಆಗಿ ನಾವು ಅಥವಾ ಕರಸೇವೆ ಮಾಡಿದ ಮೇಲೆ ಇಷ್ಟು ಸಣ್ಣ ಅವಧಿ, ಅಂದರೆ 30 ವರ್ಷ ಆದರೂ ದೊಡ್ಡ ಏನು ಅವಧಿ ಅಲ್ಲ ಅದು. ಯಾಕಂದರೆ ಅಷ್ಟು ಅವಧಿಯೊಳಗೆ ಇಷ್ಟೆಲ್ಲ ಆಗಬೇಕಂದ್ರೆ ಕರಸೇವೆಗೆ ಅಂತಲ್ಲಿನಲ್ಲಿ ಕಲ್ಲುಗಳನ್ನು ಇಟ್ಟ ಮೇಲೆ ಅದರ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದ್ದ ಕಾರಣ ಇಷ್ಟು ಬೇಗ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ಅನಿಸಿಕೆ. ಓಕೆ, ಈಗ ಶ್ರೀರಾಮಚಂದ್ರನ ಭವ್ಯ ಮಂದಿರದ ಉದ್ಘಾಟನೆಯ ಹೊತ್ತಿಗೆ ಪ್ರತಿ ಜಿಲ್ಲೆಗೆ 50 ಮಂದಿ ಕರಸೇವಕರಿಗೆ, ಅಂದರೆ ಈ ಹಿಂದೆ ಕರಸೇವೆಯಲ್ಲಿ ಭಾಗವಹಿಸಿರುವಂತಹ ಕರಸೇವಕರಿಗೆ ಒಂದು ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನುವಂತಹ ಒಂದು ಸುದ್ದಿಗಳು ಹರಿದಾಡ್ತಾ ಇದೆ. ಪ್ರತಿ ಜಿಲ್ಲೆಗೆ 50 ಜನರಿಗೆ ಪಾಸ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ, ಇದು ನಿಜವಾ? ತಮಗೇನಾದರೂ ಆ ಪಾಸ್ ಸಿಕ್ಕಿದೆಯಾ? ನಿಮಗೆ ನನಗೂ ಸಹ ಅಷ್ಟೇ ಮಾಹಿತಿ ಬಂದಿರುವಂಥದ್ದು. ಮತ್ತು ನಾವೆಲ್ಲರೂ ಮೊನ್ನೆ ಟಿ ವಿಯಲ್ಲಿ ನೋಡಿದ್ದೇವೆ, ನರೇಂದ್ರ ಮೋದಿಯವರೇ ಹೇಳಿದ್ದಾರೆ, ಪ್ರಧಾನಿಗಳು ಯಾರು ಕೂಡ 22ನೇ ತಾರೀಕಿಗೆ ಅಲ್ಲಿಗೆ ಬರುವಂಥ
ಕೆಲಸ ಮಾಡಬೇಡಿ. ಯಾಕಂದರೆ ನೀವು ನಿಮ್ಮ ಊರಲ್ಲಿದ್ದು ನಿಮ್ಮ ದೇವಸ್ಥಾನಗಳಲ್ಲಿ ನಿಮ್ಮ ಪರಿಸರದಲ್ಲಿ ಆ ರಾಮನ ಇದನ್ನು ಆಚರಣೆ ಮಾಡಬೇಕು ಅಂತೇಳಿ. ಯಾಕಂದರೆ ಅಷ್ಟು ಜನರಿಗೆ ಹೋದಾಗ ಅಲ್ಲಿ ಇರುವಂಥ ರಕ್ಷಣಾ ವ್ಯವಸ್ಥೆಗಳೆಲ್ಲ ಸ್ವಲ್ಪ ಪ್ರಧಾನಿ ಬರುವಾಗ ಕಷ್ಟ ಆಗ್ಬೋದು ಅಂತೇಳಿ. ಆದರೆ ಮುಂದಿನ ದಿನಗಳಲ್ಲಿ ಅವಕಾಶಗಳು ಖಂಡಿತವಾಗ್ಲೂ ನಮಗೆ ಸಿಗ್ಬೋದು ಅಂತ ಒಂದು ಆಸೆ ಇದೆ. ಹಾಗೆ ಅಂತೇಳಿ ಅದು ಸಿಕ್ಕದಿದ್ದರೂ ಕೂಡ ಅದಕ್ಕೆ ಬೇಸರ ಮಾಡುವಂಥದ್ದೇನಿಲ್ಲ. ನಮಗೆ ಮುಂದಿನ ದಿನಗಳಲ್ಲಂತೂ ನಮ್ಮ ಜನ್ಮಕಾಲದಲ್ಲಿ ಅದು ಆಗಿದೆ. ಹಾಗಾಗಿ ಆ ರಾಮ ಮಂದಿರ ನೋಡಲಿಕ್ಕೆ ಹೋಗುವಂಥ ಅವಕಾಶ, ನೀವು ಹೇಳಿದ ಹಾಗೆ ಪಾಸ್ ನಮಗೆ ಬಂದರೆ ಪಾಸಿನೊಟ್ಟಿಗೆ, ಪಾಸ್ ಇಲ್ಲದಿದ್ದರೆ ಪಾಸ್ ಇಲ್ಲದೆ. ಯಾಕಂದರೆ ಖಂಡಿತ ಹೋಗೋದು ಖಂಡಿತ. ಈಗಂದ್ರೆ ನಾಡಿದೆ ಅಂತಲ್ಲ, ಅಂತೂ ಹೋಗ್ತೇವೆ. ಯಾಕಂದರೆ ನಾವು ಹಿಂದೆ ಹೇಳಿದೆವು, ರಾಮನ ಪಾದದ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆವು ಅಂತ ಹೇಳಿದವರು ನಾವು. ಹಾಗಾಗಿ ಈಗ ಇವತ್ತೇನು ಹೇಳೋದಂದರೆ ರಾಮನ ಪಾದದ ಮೇಲಾಣೆ ಮಂದಿರವಲ್ಲೇ ಕಟ್ಟಿದೆವು. ಹಾಗಾಗಿ ಅವಕಾಶ ನಮಗೆ ನಾಡ್ದು ಕೊಟ್ಟರೆ ಅಲ್ಲಿ ಹೋಗ್ತೇವೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅಯೋಧ್ಯೆಗೆ ಹೋಗುವಂಥ ಖಂಡಿತವಾದಂಥ ಒಂದು ವ್ಯವಸ್ಥೆ ನಾವು ಮಾಡಿಕೊಳ್ತೇವೆ. ಓಕೆ. ಶ್ರೀರಾಮಚಂದ್ರ ಈ ಪುಣ್ಯಭೂಮಿಯಲ್ಲಿ ಓಡಾಡಿರುವಂಥ ಒಬ್ಬ ಆದರ್ಶ ವ್ಯಕ್ತಿತ್ವ. ನಾವು ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿ ಹೇಳ್ತೇವೆ. ಇವತ್ತು ಭವ್ಯ ಮಂದಿರ ನಿರ್ಮಾಣ ಆಗಿದೆ. ಇಂತಹ ಹೊತ್ತಿನಲ್ಲಿ ನಿಂತು ಸಮಾಜಕ್ಕೆ, ಅಥೊಬ್ಬ ಹಿಂದೂ ಸಮಾಜಕ್ಕೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಅಥೊಬ್ಬ ಮರ್ಯಾದಾ ಆದರ್ಶ ಪುರುಷ ಅಂತಹ ಸಮಾಜಕ್ಕೆ ಶ್ರೀರಾಮನ ಭವ್ಯ ನಿರ್ಮಾಣದ ಈ ಹೊತ್ತಿನಲ್ಲಿ ಒಂದೆರಡು ಸಂದೇಶವನ್ನು ಕೊಡಬೇಕು ಅಂತ ಹೇಳಿದರೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮ ಕಲ್ಪನೆ ಇರುವಂಥದ್ದೇ ರಾಮರಾಜ್ಯದ ಕಲ್ಪನೆ. ರಾಮರಾಜ್ಯದ ಕಲ್ಪನೆ ಅಂದರೆ ಶ್ರೀರಾಮಚಂದ್ರನ ಆಡಳಿತದಲ್ಲಿ ಎಲ್ಲರೂ ಸುಖಿಗಳಾಗಿ, ಯಾವುದೇ ಗೊಂದಲಗಳಿಲ್ಲದೆ, ಗಲಭೆಗಳಿಲ್ಲದೆ. ನಮ್ಮ ಮೋದಿಜಿಯವರು ಹೇಳ್ತಾರೆ ಅಂತ ಎಲ್ಲರೊಟ್ಟಿಗೆ ಎಲ್ಲರನ್ನು ಸೇರಿಸಿಕೊಂಡು ಮಾಡುವಂಥ ಒಂದು ಕಾರ್ಯಗಳು. ಯಾಕಂದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅದೇ ಇರುವಂಥದ್ದು. ಅವರು ಹೇಳಿದ್ರಲ್ಲೇ ರಾಮರಾಜ್ಯದ ಎಲ್ಲ ಕಲ್ಪನೆಗಳಿದೆ. ಮತ್ತು ಈ ದೇಶದಲ್ಲಿರುವಂಥ ಕಡೆಯ ವ್ಯಕ್ತಿ ಯಾರಿದ್ದಾನೆ, ಬಡವ, ಅವನಿಗೆ ಕೂಡ ಎಲ್ಲವೂ ಸಿಗಬೇಕು ಅಂತ ಹೇಳುವಂಥದ್ದೇ ರಾಮರಾಜ್ಯದ ಕಲ್ಪನೆ ಇರುವಂಥದ್ದು. ಆ ರಾಮರಾಜ್ಯದ ಕಲ್ಪನೆಯೊಟ್ಟಿಗೆ ನಮ್ಮ ಆಡಳಿತ ಇವತ್ತು ನರೇಂದ್ರ ಮೋದಿ ಅವರು ನಡೀತಾ ಇದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಓಕೆ ವೀಕ್ಷಕರೇ, ಇಷ್ಟು ಹೊತ್ತು ಅಯೋಧ್ಯೆಯ ಚಿತ್ರಣವನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಚಂದ್ರಶೇಖರ್ ರಾವ್ ಬೊಪ್ಪಳಿಗೆ ಮಾಡಿದ್ದಾರೆ. ಅವರಿಗೆ ನ್ಯೂಸ್ ಪುತ್ತೂರು ಕಡೆಯಿಂದ ಹಾಗೂ ನಮ್ಮ ವೀಕ್ಷಕರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.